ವಿ4 ನ್ಯೂಸ್ 24/7 ಈಗಾಗಲೇ 14 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು, ಮುನ್ನಡೆಯಬೇಕು ಅಂತಾದರೆ ಆ ಸಂಸ್ಥೆಯ ಸಿಬ್ಬಂದಿಗಳ ಪಾತ್ರ ಬಹಳ ಮಹತ್ವದ್ದಾಗುತ್ತೆ. ಇನ್ನು ಮಾಧ್ಯಮದಲ್ಲಿ ಕೆಲವೊಂದು ಮುಖಗಳು ಕ್ಯಾಮರಾ ಎದುರು ಕಾಣಿಸಿಕೊಂಡ್ರೆ, ಇನ್ನು ಕೆಲವೊಂದು ಮುಖಗಳು ತೆರೆಯ ಮರೆಯಲ್ಲೇ ಇದ್ದುಕೊಂಡು ಸಂಸ್ಥೆಗೋಸ್ಕರ ಕೆಲಸವನ್ನ ಮಾಡುತ್ತೆ. ಅಂತಹ ಒಂದು ವರ್ಗದ ಪೈಕಿ ನ್ಯೂಸ್ ಚಾನಲ್ ಅಂತ ಹೇಳಿದರೆ ಅಲ್ಲಿ ರಿಪೋರ್ಟರ್ಗಳು ಕೂಡ ಇರಲೇಬೇಕು. ಆ ರಿಪೋರ್ಟರ್ಗಳು ಏನು ಹೇಳ್ತಾರೆ, ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿರುವಂತಹ ಅನುಭವದ ಬಗ್ಗೆ ಅವರ ಮಾತುಗಳು ಏನು, ಬನ್ನಿ ಅವರ ಮಾತುಗಳಿಂದಲೇ ಕೇಳೋಣ. ನನ್ನ ಹೆಸರು ಮೊಹಮ್ಮದ್ ಅಲಿ ಅಂತೇಳಿ. ವಿ4 ನ್ಯೂಸ್ನ ವಿಟ್ಲ ವರದಿಗಾರನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಕಳೆದ 4 ವರ್ಷದಿಂದ ವಿ4 ವಿಟ್ಲ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಹಲವಾರು ಅನುಭವವನ್ನು ಬೆಳೆಸುತ್ತೇವೆ. ನಾನು ಪ್ರಥಮ ಬಾರಿಗೆ ಅಂದರೆ ನಾನು ಕ್ಯಾಮರಾ ಹಾಗೂ ವರದಿಗಾರಿ ಎರಡನ್ನು ನಾನು ಮಾಡುತ್ತಿದ್ದು, ನಾನು ಪ್ರಥಮ ಬಾರಿಗೆ ಅಂದರೆ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ವಿ4 ಸಂಸ್ಥೆಯವರು ಒಂದು ವರದಿಗಾರಿಕೆ ಅವಕಾಶ ನೀಡಿದ್ದರಿಂದ ನಾನು ಪ್ರಥಮವಾಗಿ ಕ್ಯಾಮರಾ ಇಡುವುದು ವಿ4 ಚಾನಲ್ ಮೂಲಕ ನಾನು ಹಿಡಿದಿರ್ತೇನೆ. ಈಗ ಪ್ರತಿಯೊಂದು ಸ್ಥಳೀಯ ವರದಿ ವಿಡಿಯೋ ಒಂದು ಗ್ರಾಮದಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ವಿ4 ಚಾನೆಲ್ ಒಂದು ಸಮಾಜಮುಖಿ ಕಾರ್ಯವನ್ನು ಅಂದರೆ ಜನರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದನೆ ನೀಡುತ್ತಾ ಇದೆ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಹಲವಾರು ಸಮಸ್ಯೆಗಳು ನಿವಾರಣೆಯಾಗಿರುತ್ತದೆ. ಅಂದರೆ ಪಂಚಾಯತ್ ಮಟ್ಟದಾಗಲಿ ಮತ್ತು ಚೆಕ್ ಪೋಸ್ಟ್ಗಳ ಆಗಲಿ ಅಥವಾ ಕೆಲವು ಜನರ ಸಮಸ್ಯೆಗಳು, ಆರೋಗ್ಯ ಪೀಡಿತರ ಬಗ್ಗೆ ವಿಶೇಷವಾದ ವರದಿಯನ್ನು ಪ್ರಕಟಿಸುತ್ತಾ ಅವರಿಗೆ ಒಂದು ಸಾಂತ್ವನ ಇರುವಂಥ ಒಂದು ಜನರಿಗೆ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ವಿ4 ಮೂಲಕ ಮಾಡ್ತಾ ಇದ್ದೆ. ವಿ4 ನನ್ನನ್ನು ಒಂದು ವರದಿಗಾರನಾಗಿ ನನ್ನ ವಿಟ್ಲದಲ್ಲಿ ನಾನು ವಿ4 ವರದಿಗಾರನ ಗುರುತಿಸಿದ್ದೆ ಎಲ್ಲರೂ. ಇದಕ್ಕೆ ನಾನು ವಿ4 ಎಲ್ಲ ಸಂಸ್ಥೆಗಳು ಸಂಪಾದಕರಿಗೆ ಮತ್ತು ಎಲ್ಲ ಸಂಸ್ಥೆ ಸಿಬ್ಬಂದಿಗಳಿಗೆ ಕೂಡ ಚಿರಋಣಿಯಾಗಿರುತ್ತೇನೆ. ನಾನು ಪಲ್ಲವಿ ಸಂತೋಷ್, ಉಡುಪಿ ತಾಲೂಕಿನ ವರದಿಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 5 ವರ್ಷ ಸಂಪೂರ್ಣ ಈ ವಿ4 ನ್ಯೂಸ್ನ ಸಂಸ್ಥೆಯಲ್ಲಿ ರಿಪೋರ್ಟರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 10ನೇ ವರ್ಷದ ಏನು ಆ್ಯನಿವರ್ಸರಿಯಲ್ಲೂ ಕೂಡ ಪಾಲ್ಗೊಂಡಿದ್ದ ಸಂತೋಷ ನನಗೆ ಸಿಕ್ಕಿರುವಂಥದ್ದು. ಈಗ 15ನೇ ವರ್ಷದ ಆ್ಯನಿವರ್ಸರಿಯನ್ನು ಆಚರಿಸ್ಕೊಳ್ತಾ ಇದೆ ವಿ4 ನ್ಯೂಸ್. ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದ್ರ ಅವರ ಬಗ್ಗೆ ಹೇಳಲಿಕ್ಕೆ 2 ಮಾತು ಸಾಲದು. ಇವರು ತಮ್ಮ ಕೆಲಸಗಾರರನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ ಸಹೋದ್ಯೋಗಿಯನ್ನು ಒಬ್ಬ ಸ್ನೇಹಿತನಂತೆ ಟ್ರೀಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಷ್ಟರವರೆಗೆ ಯಾವುದೇ ರೀತಿಯ ಏನು ಸಂಬಳದ ತೊಂದರೆ ಆಗಿರ್ಬೋದು, ಇದನ್ನು ನಾವು ಕಂಡವರೇ ಅಲ್ಲ. ಒಂದು ಉತ್ತಮ ಸಂಸ್ಥೆ ನಮಗೆ ಸಿಕ್ಕಿರುವಂಥದ್ದು ದೇವರ ಪುಣ್ಯ ಅಂತ ತಿಳ್ಕೊಬೋದು. ಬೆಳಗಿನ ಟಿಫಿನ್ ಆಗಿರ್ಬೋದು, ಎಲ್ಲೆಲ್ಲೋ ದೂರದಿಂದ ಬರ್ತಾರೆ ಏನು ಉದ್ಯೋಗಿಗಳು, ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನದ ಹೊತ್ತಿನ ಊಟದ ವ್ಯವಸ್ಥೆಯನ್ನು ನೀಡಿ, ಏನು ರಾತ್ರಿಯೂ ಕೂಡ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ, ಆ ಸಮಯದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇದರಿಂದಾಗಿ ಅವರೊಬ್ಬರು ಅನ್ನದಾತ ಅಂತ ಕರೆಸಿಕೊಳ್ಳಿಕ್ಕೆ ಯಾವುದೇ ಉಪೇಕ್ಷೆ ಇಲ್ಲ. ಇವರ ಕಾರ್ಯ ಇದೇ ರೀತಿ ನಿರಂತರವಾಗಿ ನಡೀತಾ ಇರಲಿ. ನಮಗೆ ನಮ್ಮಂಥ ಸಹೋದ್ಯೋಗಿಗಳಿಗೆ ನಿಮ್ಮ ಸಪೋರ್ಟ್ ಹೀಗೆ ಸಿಗ್ತಾ ಇರಲಿ. ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್. ನಾನು ರೈಮಾನ್ ಉದ್ಯಾವರ, ವಿ4 ನ್ಯೂಸ್ನಲ್ಲಿ ಕಳೆದ 7 ವರ್ಷಗಳಿಂದ ಮಂಜೇಶ್ವರದ ವರದಿಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದೀಗ ವಿ4 ನ್ಯೂಸ್ ತನ್ನ ಸುದೀರ್ಘವಾದ 14ನೇ ವರ್ಷದ ಪಯಣವನ್ನು ಮುಗಿಸಿ 15ನೇ ವರ್ಷದತ್ತ ಪಾದಾರ್ಪಣೆಗೈಯುತ್ತಿರುವ ಶುಭ ಸಂದರ್ಭದಲ್ಲಿ ನಮ್ಮನ್ನು ಕುಟುಂಬ ಸದಸ್ಯರಂತೆ ನೋಡಿದಂತಹ ವಿ4 ನ್ಯೂಸಿನ ಆಡಳಿತ ವರ್ಗಕ್ಕೂ ಅದೇ ರೀತಿ ನನ್ನ ಸಹಪಾಠಿಗಳಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಶುಭ ಸಂದರ್ಭದಲ್ಲಿ ನಾನು ವಿ4 ನ್ಯೂಸಿಗೆ ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಿದ್ದೇನೆ. ಮತ್ತು ನಾನು ಮಂಜೇಶ್ವರದಲ್ಲಿ ಮಾಡಿದಂತಹ ಹಲವಾರು ವರದಿಗಳು ಪರಿಣಾಮಕಾರಿಯಾದ ರೀತಿಯಲ್ಲಿ ಫಲಪ್ರದವಾಗಿರುವುದು ನನಗೆ ತುಂಬ ಹೆಮ್ಮೆಯನ್ನು ತಂದಿದೆ. ಇನ್ನು ಮುಂದಕ್ಕೂ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂದು ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ, ನಾನು ಸಂದೀಪ್ ಸಲ್ಯಾನ್, ವಿ4 ನ್ಯೂಸ್ನ ಬಂಟ್ವಾಳ ವರದಿಗಾರ. ವಿ4 ನ್ಯೂಸ್ 14 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ ಅಂತ ಒಂದು ಕೇಳುವಾಗ ತುಂಬ ಖುಷಿ ಆಗ್ತಾಯಿದೆ. ಅದರ ಜೊತೆಗೆ ಹೆಮ್ಮೆ ಆಗ್ತಾಯಿದೆ. ಕಳೆದ 14 ವರ್ಷಗಳಿಂದ ನಾನು ಕೂಡ ವಿ4 ನ್ಯೂಸ್ನ ಬಂಟ್ವಾಳ ವರದಿಗಾರನಾಗಿ ಸೇವೆ ಸಲ್ಲಿಸಿದ್ದೆ. ಅದೇ ರೀತಿ ಕೆಲವು ಸಮಯಗಳ ಕಾಲ ಮಂಗಳೂರಿನ ಡೆಸ್ಕ್ನಲ್ಲೂ ಕೂಡ ಉಪಸಂಪಾದಕನಾಗಿ ನಾನು ಕೆಲಸವನ್ನು ಕೂಡ ನಿರ್ವಹಿಸಿದ್ದೇನೆ.
V4 ನ್ಯೂಸ್ನ ಬಗ್ಗೆ ಹೇಳೋದಿದ್ದರೆ ಇದು ಬಂಟ್ವಾಳದ ಮಟ್ಟಿಗೆ ಒಂದು ಜನರ ಧ್ವನಿಯಾಗಿ ಗುರುತಿಸಿಕೊಂಡಿದೆ. ಯಾಕೆಂತ ಹೇಳಿದರೆ ಬಂಟ್ವಾಳದ ಸಾಕಷ್ಟು ಸಮಸ್ಯೆಗಳಿರ್ಬೋದು, ಸಾಕಷ್ಟು ಜನರ ಬೇಡಿಕೆಗಳು, ಆಶೋತ್ತರಗಳಿರ್ಬೋದು. ಇದಕ್ಕೆ ತಕ್ಷಣ ಸ್ಪಂದಿಸುವ ನಿಟ್ಟಿನಲ್ಲಿ ಇದು ವರದಿಗಳನ್ನು ಬಿತ್ತರ ಮಾಡಿದೆ. ಸಾಕಷ್ಟು ಬಂಟ್ವಾಳ ತಾಲೂಕು ಒಂದು ವಿಶಾಲವಾದ ಭೌಗೋಳಿಕ ಪ್ರದೇಶಗಳನ್ನು ಹೊಂದಿರುವಂಥ ಒಂದು ಪ್ರದೇಶ. ಸಾಕಷ್ಟು ಗ್ರಾಮೀಣ ಭಾಗಗಳನ್ನು ಕೂಡ ಹೊಂದಿದೆ. ಗ್ರಾಮೀಣ ಭಾಗಗಳಿಗೆ ತಲುಪಿ ಜನರ ಒಂದು ಬೇಡಿಕೆಗಳಿರ್ಬೋದು ಅದನ್ನು ಸುದ್ದಿಯ ರೂಪದಲ್ಲಿ ಬಿತ್ತರ ಮಾಡಿದ ಪರಿಣಾಮ ಅದೆಷ್ಟೋ ಸಮಸ್ಯೆಗಳು ಕೂಡ ಈ ಭಾಗದ ಪರಿಹಾರ ಕಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಜನರಿಗೆ ತಮ್ಮ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ದಲ್ಲಿ, ತಮ್ಮ ಊರಿನ ಬೇಡಿಕೆಗಳಿದ್ದಲ್ಲಿ ಅಥವಾ ಪ್ರಮುಖ ಒಂದು ಆಶೋತ್ತರಗಳಿದ್ದಲ್ಲಿ ಅದನ್ನು V4 ನ್ಯೂಸ್ನ ಮೂಲಕ ಹೇಳಿಕೊಂಡ್ರೆ ಅದಕ್ಕೆ ಒಂದು ತಕ್ಷಣ ಒಂದು ಸ್ಪಂದನೆ ಸಿಗ್ತದೆ. ಮಾತ್ರ ಅಲ್ಲ, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿಗೂ ಇರ್ಬೋದು ಅದಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಿಂದ ಜನರು ಇವತ್ತು V4 ನ್ಯೂಸನ್ನು ತಮ್ಮ ಒಂದು ಧ್ವನಿಯಾಗಿ ಬಳಸಿಕೊಳ್ತಾ ಇದ್ದಾರೆ. ಆದರೆ ಅದೇ ರೀತಿ ಇವತ್ತು ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು V4 ನ್ಯೂಸ್ನಲ್ಲಿ ಬರುವಂಥ ಯಾವುದೇ ಒಂದು ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು V4 ನ್ಯೂಸ್ ಬೆಳೆದು ನಿಂತಿದೆ. ಅಂತಹ ಒಂದು ವಾತಾವರಣವನ್ನು ಬಂಟ್ವಾಳದಲ್ಲಿ V4 ನ್ಯೂಸ್ ಸೃಷ್ಟಿ ಮಾಡಿದೆ. ಮಾತ್ರ ಇಲ್ಲಿಯ ಸಾಕಷ್ಟು ಸಮಸ್ಯೆಗಳು ವರದಿಯ ರೂಪದಲ್ಲಿ ಈ V4 ನ್ಯೂಸ್ನಲ್ಲಿ ಬಿತ್ತರಗೊಂಡಿದೆ. ಮಾತ್ರ ಅಲ್ಲ, ಇದಕ್ಕೆ ತಕ್ಷಣ ಸ್ಪಂದನೆಗಳು ಕೂಡ ಸಿಕ್ಕಿದೆ. ಈಗ 14 ವರ್ಷವನ್ನು ಪೂರೈಸಿ 15ನೇ ವರ್ಷಕ್ಕೆ ಹೆಜ್ಜೆ ಹಿಡಿತಂಥ V4 ನ್ಯೂಸ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಅದೇ ರೀತಿ ಈ ಗ್ರಾಮೀಣ ಭಾಗದ ಜನರಿರ್ಬೋದು ಅಥವಾ ಏನು ತೀರಾ ಒಂದು ಧ್ವನಿ ಇಲ್ಲದವರ ಒಂದು ಧ್ವನಿಯಾಗಿ V4 ನ್ಯೂಸ್ ಬೆಳೀಲಿ ಅನ್ನುವಂಥ ಶುಭ ಹಾರೈಕೆಗಳೊಂದಿಗೆ 14 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋಂಥ V4 ನ್ಯೂಸ್ನ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಈ ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಯ್ ಹಲೋ ನಮಸ್ತೆ, ನಾನು ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್ನ ಕುಂದಾಪುರ ತಾಲೂಕು ವರದಿಗಾರ. ನಮ್ಮ ವಾಹಿನಿ ಒಂದು 14 ವಸಂತಗಳನ್ನು ಕಳೆದು ಇದೀಗ 15ನೇ ವಸಂತಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಭಾಳ ಹಿಂದಿನಿಂದಲೂ ಕೂಡ ಒಂದು ಕಡಲತಡಿಯ ಹೆಮ್ಮೆಯ ಸುದ್ದಿವಾಹಿನಿಯಾಗಿ ನಮ್ಮ ವಾಹಿನಿ ಕೆಲಸವನ್ನು ಮಾಡ್ತಾ ಇದೆ. ಪ್ರಾಮಾಣಿಕ ಜವಾಬ್ದಾರಿಯನ್ನು ಕೂಡ ಒಂದು 70 ವರ್ಷ ಕಳೆದರೂ ಕೂಡ ಇಂದಿಗೂ ನಮ್ಮ ದೇಶದ ಮೂಲ ನಿವಾಸಿಗಳ ಸ್ಥಿತಿ ಸಾಕಷ್ಟು ಶೋಚನೀಯವಾಗಿದೆ. ಅವರಿಗೆ ಒಂದು ಸುಭದ್ರ ಮನೆ ಇಲ್ಲದೆ ಸಾಕಷ್ಟು ಸಂಕಷ್ಟದಲ್ಲೇ ಕೂಡ ಜೀವನವನ್ನು ಕಳೆದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಏನು ಕುಂದಾಪುರ ಹಾಗೂ ಬೈಂದೂರು ಭಾಗದ ಎಲ್ಲ ಮೂಲ ನಿವಾಸಿಗಳ ಪರವಾಗಿ ಸುದ್ದಿಗಳನ್ನು ಬಿತ್ತರಿಸಿದ್ದೇವೆ. ಅವರ ಜೀವನ ಶೈಲಿ ಮತ್ತು ಅವರು ಬದುಕಿರ್ತಕ್ಕಂಥ ಶೈಲಿಗಳ ಬಗ್ಗೆ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಜವಾಬ್ದಾರಿಯನ್ನು ಒಂದು ನಿಭಾಯಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿಯಲ್ಲಿ ಸುದ್ದಿಗೊಂದು ಗುದ್ದುವಿನ ಕಾರ್ಯಕ್ರಮದಲ್ಲಿಯೂ ಕೂಡ ನೇರವಾಗಿ ಅಧಿಕಾರಿಗಳನ್ನು ತರಾಟೆಗೈಯುವ ಮೂಲಕ ಈ ದೇಶದ ಮೂಲ ನಿವಾಸಿಗಳಿಗೆ, ಈ ಭಾಗದ ಮೂಲ ನಿವಾಸಿಗಳಿಗೆ ಒಂದು ಸುಭದ್ರ ಮನೆ ನಿರ್ಮಿಸಿಕೊಡುವಲ್ಲಿ ನಾವು ಕೂಡ ಸಹಕಾರಿಯಾಗಿದ್ದೇವೆ. ಇಂತಹ ಸಾಕಷ್ಟು ವರದಿಗಳನ್ನು ನಾವು ನಮ್ಮ ವಾಹಿನಿಯಲ್ಲಿ ಬಿತ್ತರಿಸಿದ್ದೇವೆ. ಕೆಲವೊಂದು ಫಲಶ್ರುತಿಯೂ ಕೂಡ ಒಂದು ಆಗಿರ್ತಕ್ಕಂಥದ್ದು. ಹಾಗೆ ನನ್ನೆಲ್ಲ ವರದಿಗಳಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟು ಯಾವಾಗಲೂ ನಮ್ಮ ಬೆನ್ನನ್ನು ತಟ್ಟಿ ಯಾವಾಗಲೂ ಹುರಿದುಂಬಿಸ್ತಿರ್ತಕ್ಕಂತಹ ನಮ್ಮ V4 ವಾಹಿನಿ ಸಂಸ್ಥೆಯ ಒಂದು ಆಡಳಿತ ನಿರ್ದೇಶಕರಾಗಿರ್ತಕ್ಕಂತಹ ಲಕ್ಷ್ಮಣ್ ಸರ್ಗೂ ಹಾಗೂ ಸದಾ ಸುದ್ದಿ ಹಿಂದೆ ಬೀಳುವಂತೆ ನಮ್ಮನ್ನು ಆಗಾಗ್ಗೆ ಸದಾ ಎಚ್ಚರಿಸ್ತಿರ್ತಕ್ಕಂತಹ ನಮ್ಮ ಸುದ್ದಿ ಸಂಪಾದಕರಾಗಿರ್ತಕ್ಕಂತಹ ಗೌತಮ್ ಸರ್ಗೂ ನಾನು ಹೃದಯಾಂತರಾಳದ ಒಂದು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ನನ್ನೆಲ್ಲ ವರದಿಗಳಿಗೂ ಸಾಕಷ್ಟು ವಿಶೇಷ ಮುತುವರ್ಜಿಯನ್ನು ವಹಿಸಿ ನಮ್ಮ ಸ್ಕ್ರೀನ್ ಮೇಲೆ ಸಾಕಷ್ಟು ಅಚ್ಚುಕಟ್ಟಾಗಿ ಬರಲು ಸಹಕಾರವನ್ನು ನೀಡಿರ್ತಕ್ಕಂತಹ ನಮ್ಮ V4 ವಾಹಿನಿಯ ಎಲ್ಲ ಬಳಗಕ್ಕೂ ಕೂಡ ನಾನು ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಸುರೇಶ್ ಶರ್ಮಳ್ ಅಂತೇಳಿ ಕಳೆದ 14 ವರ್ಷ ಅಂದರೆ ಈ ನಮ್ಮ V4 ನ್ಯೂಸ್ 24/7 ಆರಂಭವಾದ ದಿನದಿಂದಲೂ ಇದರಲ್ಲಿ ನನ್ನ ಪಡುಬಿದ್ರಿ ವರದಿಗಾರನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಇದರಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ ಎನ್ನುವುದಕ್ಕಿಂತಲೂ ನಾನು ಇದರಲ್ಲಿ ಪಾಲುದಾರನಾಗಿದ್ದೇನೋ ಎಂದೆನಿಸ್ತಾ ಇದೆ. ಯಾಕೆಂದರೆ ನಮ್ಮ ಬಾಸ್ ಲಕ್ಷ್ಮಣ್ ಕುಂದರ್ ಅವರು ನನ್ನನ್ನು ನಡೆಸಿಕೊಳ್ಳುವಂಥ ರೀತಿ, ಪ್ರತಿ ಕ್ಷಣ ಕರೆ ಮಾಡಿದ್ದಾಗಲೂ ಪನ್ಲೆ ಸರ್ ಅಂತೇಳಿ ನಮ್ಮನ್ನು ಸಂಬೋಧಿಸ್ತಾರೆ. ಇದು ನನಗೆ ಬಹಳಷ್ಟು ಆರಂಭ ದಿನದಲ್ಲಿ ಮುಜುಗರ ಆಗ್ತಿತ್ತು, ಆದರೆ ಅಭ್ಯಾಸ ಆಗಿ ಹೋಗಿದೆ. ಇವರ ಈ ನಯ ವಿನಯವೇ ನನ್ನನ್ನು ನಿರಂತರವಾಗಿ 14 ವರ್ಷಗಳ ಕಾಲ ಈ ಒಂದು ಚಾನಲಲ್ಲಿ ದುಡಿಯುವಂತೆ ಮಾಡಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಅವರು ಕೊಡುವಂಥ ಸಂಭಾವನೆ ಏನಿದೆ ಅದು ತಿಂಗಳ 10ನೇ ತಾರೀಕಿನಂದು ನಮ್ಮ ಅಕೌಂಟ್ ಸೇರುವಂಥದ್ದು ಅವರು ನಮ್ಮ ಮೇಲೆ ಇಟ್ಟುವಂಥ ಒಂದು ನಂಬಿಕೆ. ಹಾಗೆಯೇ ಈ ಒಂದು ಚಾನಲ್ ಮನೆ ಮಾತಾಗಿದೆ. ಏಕೆಂದರೆ ಲೋಕಲ್ ಸುದ್ದಿಗಳು ಭಾಳಷ್ಟು ಇದರಲ್ಲಿ ಪ್ರಸಾರವಾಗ್ತಾಯಿದೆ. ಈ ಸ್ಥಳೀಯ ಸುದ್ದಿಗಳಿಗಾಗಿ ಜನಗಳು ಇದನ್ನು ಭಾಳಷ್ಟು ನೆಚ್ಚಿಕೊಂಡಿದ್ದಾರೆ. ಆದರೆ ಇದರಲ್ಲಿ ಪ್ರಸಾರವಾಗುವಂಥ ಕಾಮಿಡಿ ಶೋ ಅದು ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಮುಕುಟವಿಟ್ಟಂತೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಈ ಪ್ರಸಾರವಾದಂಥ ಯಾವುದೇ ಕಾರ್ಯಕ್ರಮಗಳಾಗಿರುವುದು ಅದು ಯೂಟ್ಯೂಬ್ ಲಿಂಕ್ ಆಗಿ ನಮ್ಮ ಮೊಬೈಲ್ ಸೇರುವಂಥದ್ದು, ಅದನ್ನು ನಾವು ಇತರರಿಗೆ ಅಪ್ಲೋಡ್ ಮಾಡುವಂಥದ್ದು, ಭಾಳಷ್ಟು
ಜನಗಳ ಒಂದು ಉತ್ತಮ ಪ್ರತಿಕ್ರಿಯೆಗೆ ಇದು ಕಾರಣ ಆಗ್ತಾ ಇದೆ. ಮುಂದಿನ ದಿನದಲ್ಲೂ ಕೂಡ ಈ ಒಂದು ಚಾನಲ್ ಮತ್ತಷ್ಟು ಸಮೃದ್ಧಿಯಾಗಿ ಬೆಳೆಯಲಿ ಎಂಬುದೇ ನಮ್ಮ ಆಶಯ. ನಾನು ಅನೀಶ್ ಕುಮಾರ್ ಮರೀಲ್ ಅಂತ. ನಾನು ಕಳೆದ 8 ವರ್ಷಗಳಿಂದ ಪತ್ರಕರ್ತನಾಗಿ ಪುತ್ತೂರಿನ ವರದಿಗಾರಿಕೆ ಮಾಡುತ್ತಿದ್ದು ಚಾನಲ್ನ ಕ್ಯಾಮರಾಮನ್ ಮತ್ತು ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ 4 ವರ್ಷಗಳಿಂದ V4 ನ್ಯೂಸ್ ಚಾನಲ್ನಲ್ಲಿ ವರದಿಗಾರನಾಗಿದ್ದೇನೆ. ಈ ಅವಧಿಯಲ್ಲಿ ನಾನು ಸಾಕಷ್ಟು ಅನುಭವಗಳನ್ನು ಪಡೆದುಕೊಂಡಿದ್ದೇನೆ. ನನ್ನ ಅನೇಕ ವರದಿಗಳಿಗೆ ಸಾರ್ವಜನಿಕ ವಲಯದಿಂದ ಪ್ರತಿಕ್ರಿಯೆ, ಪ್ರಶಂಸೆಗಳು ಬಂದಿದೆ. ವರದಿಯ ಫಲಶ್ರುತಿಯಿಂದಾಗಿ ಹಲವಾರು ಬದಲಾವಣೆಗಳು ಕಂಡುಬಂದಿದೆ. ಇದೆಲ್ಲ ನನಗೆ ತುಂಬ ಸಂತೃಪ್ತಿಯನ್ನು, ಆತ್ಮವಿಶ್ವಾಸವನ್ನು ನೀಡಿದೆ. V4 ಚಾನಲ್ನಲ್ಲಿ ವರದಿಗಾರನಾದ ನನಗೆ ಸಂಸ್ಥೆಯ ಆಡಳಿತ ಮಂಡಳಿ, ಸಿಬ್ಬಂದಿಗಳು ಸಾಕಷ್ಟು ಪ್ರೇರಣೆ, ಪ್ರೋತ್ಸಾಹ ನೀಡಿದ್ದಾರೆ. ಅವರ ಸಹಕಾರದಿಂದ ನಾನು ಪುತ್ತೂರಿನಲ್ಲಿ ಗುರುತಿಸಲ್ಪಡುವ ಪತ್ರಕರ್ತನಾಗಿ ರೂಪುಗೊಂಡಿದ್ದೇನೆ. ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಹಾಗೂ ನನ್ನ ಪುತ್ತೂರಿನ ಮಿತ್ರರು, ಪತ್ರಕರ್ತ ಮಿತ್ರರು ನನಗೆ ತುಂಬನೇ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು KM ಖಲೀಲ್. V4 ಮಾಧ್ಯಮದಲ್ಲಿ ಸುಮಾರು 14 ವರ್ಷಗಳಿಂದ ತಾಲೂಕು ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ. ಒಬ್ಬ ವರದಿಗಾರನಾಗಿ ಕೆಲಸ ಮಾಡಲು ನನಗೆ ತುಂಬ ಸಂತೋಷವಾಗುತ್ತದೆ. ಯಾವುದೇ ಸಮಸ್ಯೆಗಳನ್ನು ಸುದ್ದಿ ಮಾಡಲು ಹೋದಾಗ, ಸುದ್ದಿ ಪ್ರಸಾರವಾದಾಗ ಅದರಿಂದ ನನಗೆ ಹಲವಾರು ಸಮಸ್ಯೆಗಳು ಆದದ್ದು ಸಹಜ. ಆದರೆ ಆ ಸಮಸ್ಯೆ ಅಧಿಕಾರಿ ವರ್ಗಗಳಿಂದ ಪರಿಹಾರ ದೊರೆತಾಗ ನನಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅದಲ್ಲದೆ ಈ ಮಾಧ್ಯಮದ ಮುಖಾಂತರ ಕೆಲವು ಗಾಢ ನಿದ್ರೆಯಲ್ಲಿರುವ ಅಧಿಕಾರಿಗಳ ನಿದ್ರೆಯನ್ನು ಕೂಡ ಬಿಡಿಸಿದ್ದೇನೆ. ಅಲ್ಲದೆ ಈ 14 ವರ್ಷದ ಅವಧಿಯಲ್ಲಿ ಈ ಕಾರ್ಕಳ ತಾಲೂಕಿನಲ್ಲಿ V4 ಮಾಧ್ಯಮದ ಮುಖಾಂತರ ಹಲವಾರು ಜನಪರ ಕೆಲಸಗಳು ಆಗಿವೆ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಇನ್ನು ಕೂಡ ನಮ್ಮ V4 ಸುದ್ದಿ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಏರಿ ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ತಲುಪಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.